ಶ್ರೀ ಕ್ಷೇತ್ರ ಮುಖ್ಯ ಧರ್ಮಬೀಡು ಶ್ರೀ ಸತ್ಯಧರ್ಮ ದೇವಿ ದೇವಸ್ಥಾನದಲ್ಲಿ ಶ್ರೀ ಸತ್ಯಧರ್ಮ ದೇವಿಯ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಮತ್ತು ಜಾತ್ರಾ ಮಹೋತ್ಸವವು ಮೇ 4ರಿಂದ ಮೇ 12ರವರೆಗೆ ನಡೆಯಲಿದೆ ಎಂದು ಆಡಳಿತ ಮಂಡಳಿ ಅಧ್ಯಕ್ಷರಾದ ರವಿರಾಜ್ ಸುವರ್ಣ ಮುಕ್ಕ ಅವರು ತಿಳಿಸಿದ್ದಾರೆ. ಅವರು ವಿ4 ನ್ಯೂಸ್ನೊಂದಿಗೆ ಈ ಬಗ್ಗೆ ಮಾಹಿತಿ ನೀಡಿದರು. ಮೇ 4ರಂದು ಶ್ರೀ ಕ್ಷೇತ್ರಕ್ಕೆ ಸಮರ್ಪಿಸಲಿರುವ ಗರ್ಭಗುಡಿಯ ಬೆಳ್ಳಿಯ ದ್ವಾರ ಹಾಗೂ ಹಸಿರು ಹೊರೆ ಕಾಣಿಕೆ ಮೆರವಣಿಗೆಯು ಸುರತ್ಕಲ್ನ ಇಡ್ಯ ಶ್ರೀ ಮಹಾಲಿಂಗೇಶ್ವರ ದೇವಳದಿಂದ ಶ್ರೀ ಕ್ಷೇತ್ರದವರೆಗೆ ನಡೆಯಲಿದೆ. ಮೇ 12ರವರೆಗೆ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು, ಮೇ 11ರಂದು ಶ್ರೀ ದೇವರಿಗೆ ಬ್ರಹ್ಮಕಲಶಾಭಿಷೇಕ ಮತ್ತು ವಾರ್ಷಿಕ ಜಾತ್ರಾ ಮಹೋತ್ಸವ ಹಾಗೂ ಮೇ 12ರಂದು ದೈವಗಳ ನೇಮೋತ್ಸವ ನಡೆಯಲಿದೆ ಎಂದು ತಿಳಿಸಿದರು. ಆತ್ಮೀಯ ಭಕ್ತರೇ, ಇಂಕಲ್ನ ಕ್ಷೇತ್ರ ಶ್ರೀ ಸತ್ಯಧರ್ಮ ದೇವಿ ದೇವಸ್ಥಾನ ಶ್ರೀ ಕ್ಷೇತ್ರ ಧರ್ಮಬೀಡು ಎತ್ತ ಬ್ರಹ್ಮಕಲಶೋತ್ಸವ ಇಂಕಲ್ನ ನಡಪರಂಡು ಎಲ್ಲ 4 ತಾರೀಕು ದಾನಿ ಇಡ್ಯ ಸುರತ್ಕಲ್ ದೇವಸ್ಥಾನ ಹೊಡೆದು ಎಂಕಲ ಕ್ಷೇತ್ರಗೂ ಹೊರೆ ಕಾಣಿಕೆ ಬರೋದುಂಡು. ಐಟು ಬೆಳ್ಳಿದ ಬಾಕಿಲ್ಲ ಮತ್ತು ಒಟ್ಟಿಗೂ ಬರೋದುಂಡು. ನೆಕ್ಕು ಮಾತ ಹಿಂಗೆ ನಮ್ಮ ಭಕ್ತರು ನಮ್ಮ ಊರ್ದಾಕು ಪರವೂರ್ದಾಕು ಬಂದು ಸೇರಿ ಈ ಕೆಲಸ ಪೊರು ಮತ್ತು ಕೊರಡು ಅಂಚನೆ 5ನೇ ತಾರೀಕಿಗೆ ದೇವತಾ ಕಾರ್ಯಕ್ರಮ ನಡಪರಂಡು. 5 ತಾರೀಕಿಗೆ ಅಂಚನೆ 7 ತಾರೀಕಿಗೆ ಅಂಚನೆ 2 ತಾರೀಕಿಗೆ ಅಂಚನೆ ದೇವತಾ ಕಾರ್ಯಕ್ರಮ ನಡ್ತೊಂದುಂಡು. ಅಂಚನೆ ನಡುಟು ಕೆಲವು ಕಾರ್ಯಕ್ರಮ ಎಲ್ಲ ಆವೊಂದುಂಡು. ಅಂಚೆ 9 ತಾರೀಕು ದಾನಿ ದೇವರನ್ನು ಕಾಂಡೆ ಜನ್ಮ ಇರುವುದು ದೇವರನ್ನು ಮತ್ತು ದೇವರು ಬಾಲಾಲ ಹಿಡಿದು ಗರ್ಭಗುಡಿಗೆ ಶಿಲಾಮಯ ಆಯ್ನ ಗರ್ಭಗುಡಿಗೆ ಅವೇನು ಸ್ಥಾಪನೆ ಮಲ್ಪರೆಂಡು ಪ್ರತಿಷ್ಠೆ ಮಲ್ಪರೆಂಡು. ಅಂಚೆನೆ 11 ತಾರೀಕು ದಾನಿ ಬ್ರಹ್ಮಕಲಶೋತ್ಸವ ಕಾಂಡೆ 7 ಗಂಟೆಗೆ ನಡಪರೆಂಡು. ಈ ಪೂರ ಧಾರ್ಮಿಕ ಕಾರ್ಯಕ್ರಮಕ್ಕೂ ಇಂಕುಲು ಮಾತ ಭಕ್ತರು ಎಂಕಲೊಟ್ಟಿಗೆ ಸೇರಿದು ಈ ಕಾರ್ಯಕ್ರಮ ಪೊರ್ಲು ಮತ್ತು ಕೊರಡು ಪಂಡದು ಎಂಕಲ ಆಡಳಿತ ಕಮಿಟಿ ಅಂಚನೆ ಜೀರ್ಣೋದ್ಧಾರ ಸಮಿತಿದ ಕುರು ಅವತ್ತ ಊರದ 10 ಸಮಸ್ಯೆ ಎಲ್ಲ ಎಂಕಲು ವಿನಂತಿ ಮಾಡ್ಕೊಂಡು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು.